ಬಿಡುಗಡೆಗೂ ಮುನ್ನವೇ ಕೋಸ್ಟಲ್ವುಡ್ನಲ್ಲಿ ಹೊಸ ಸಂಚಲನ ಮೂಡಿಸಿದ ಉಮಿಲ್ ತುಳುನಾಡಿನಾದ್ಯಂತ ತೆರೆಕಂಡು ಯಶಸ್ವಿ ಪ್ರದರ್ಶನ ಕಾಡುತ್ತಿದೆ. ಈ ಮಧ್ಯೆ ತುಳುನಾಡೇತರ ಪ್ರದೇಶಗಳಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಕೂಗು ಕೇಳಿ ಬರ್ತಾ ಇದ್ದು, ಇದಕ್ಕೆ ಇದೀಗ ಉತ್ತರ ಸಿಕ್ಕಿದೆ. ಯಸ್, ಭವಾನಿ ಫಿಲಂ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ರಂಜಿ ಸುವರ್ಣ ನಿರ್ದೇಶನದ ಉಮಿಲ್ ಪ್ರೇಕ್ಷಕರಿಗೆ ಹೊಸ ವರ್ಷಕ್ಕೆ ಹೊಸ ಆಫರ್ ಒಂದನ್ನು ನೀಡಿದೆ. ಅಂದ ಹಾಗೆ ಬಹು ನಿರೀಕ್ಷಿತ ಉಮಿಲ್ ಜನವರಿಯಲ್ಲಿ ತುಳುನಾಡೇತರ ಪ್ರದೇಶಗಳಿಗೆ ಹರಲಿದೆ. ಬೆಂಗಳೂರು, ಮೈಸೂರು, ಮುಂಬೈ ಹಾಗೆ ಅರಬ್ ರಾಷ್ಟ್ರಗಳಿಗೆ ಎಂಟ್ರಿ ಕೊಡಲಿದ್ದು, ತುಳು ಪ್ರೇಕ್ಷಕರಿಗೆ ನಗುವಿನ ಕಚಗುಳಿ ಜೊತೆಗೆ ವಿಭಿನ್ನ ಮನರಂಜನೆಯನ್ನು ನೀಡಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.